ನನ್ನ ಪ್ರೀತಿಯ ಹಾಡು. ಆತ್ಮೀಯ ಸ್ಪಂದನವಾಹಿನಿ ವೀಕ್ಷಕರಿಗೆ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮದ ಈ ಸಂಚಿಕೆಗೆ ಆತ್ಮೀಯವಾದಂತಹ ಸ್ವಾಗತ. ಕರಾವಳಿಯ ಗಾನ ಕೋಗಿಲೆಗಳ ಕಲರವದ ಕಾರ್ಯಕ್ರಮ ಇದು. ಅವಿಭಜಿತ ದಕ್ಷಿಣ ಕನ್ನಡ, ಕಾಸರಗೋಡು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ನಿರಂತರವಾದ ಗಾನಸುತೆಯ ಮೂಲಕ ಅಸಂಖ್ಯಾತ ಅಭಿಮಾನಿಗಳನ್ನು ಹೊಂದಿರುವ ಪ್ರತಿಭಾನ್ವಿತ ಗಾಯಕರನ್ನ ಪರಿಚಯಿಸುವಂತಹ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು. ಗಾಯನ ದೇವರು ಡಾಕ್ಟರ್ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರ ಸವಿ ನೆನಪಿನಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಅವರ ಪ್ರಾಯೋಜಕತ್ವದ ಸ್ಪಂದನವಾಹಿನಿ ಪ್ರಸ್ತುತಿಯ ಈ ವಿಶೇಷ ಕಾರ್ಯಕ್ರಮ. ಈ ದಿನ ನಮ್ಮ ಜೊತೆಗಿದ್ದಾರೆ ಕೃಷ್ಣಾನಂದ ಅವರು. ಅವರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಮನಸೇ ಬದುಕು ನಿನಗಾಗಿ, ಬವಣೆ ನಿನಗಾಗಿ, ನನ್ನ ಪ್ರೀತಿಯೇ ಸುಳ್ಳಾದರೆ ಜಗವೆಲ್ಲ ಸುಳ್ಳು ಅಲ್ಲವೇ. ಮನಸೇ ಮನಸೇ ನಿನ ಒಂದು ಮಾತು ಸಾಕು, ಮರು ಮಾತು ಎಲ್ಲಿ. ನಿನ ಒಂದು ಆಣತಿ ಸಾಕು ನಾಡಿಗಳಲ್ಲಿ. ನಿನ ಒಂದು ಹೆಸರೇ ಸಾಕು ಉಸಿರಾಟಕ್ಕಿಲ್ಲಿ. ನಿನ್ನ ಒಂದು ಸ್ಪರ್ಶ ಸಾಕು ಈ ಜನ್ಮದಲ್ಲಿ. ಮನಸ್ಸೇ ನಾ ಏನೇ ಮಾಡಿದರು ನಿನ್ನ ಪ್ರೀತಿಗಲ್ಲವೇ. ಮನಸ್ಸೇ ಮನಸ್ಸ ಕ್ಷಮಿಸೇ. ಮನಸೇ ಮನಸೇ ನನ್ನ ಪ್ರೀತಿ ಗಂಗೆ ನೀನು ಮುಡಿ ಸೇರಲೆಂದೇ. ಸಮಯಗಳ ಸರಪಳಿಯಲ್ಲಿ ಕೈಗೊಂಬೆಯಾದೆ. ನನ್ನ ಬಾಳ ಪುಟಕ್ಕೆ ನೀನು ಹೊಸ ತಿರುವು ತಂದೆ. ನಿನ್ನ ಮರೆತು ಹೋದರೆ ಈಗ ಬದುಕೇಕೆ ಮುಂದೆ. ಮನಸ್ಸೇ ನಾ ಏನೇ ಮಾಡಿದರು ನಿನ್ನ ಪ್ರೀತಿಗಲ್ಲವೇ. ಮನಸ್ಸೇ ಮನಸ ಹರಿಸೇ. ಮನಸೇ
ಬದುಕು ನಿನಗಾಗಿ ಬವಣೆ ನಿನಗಾಗಿ ನನ್ನ ಪ್ರೀತಿ ಸುಳ್ಳಾದರೆ ಜಗವೆಲ್ಲ ಸುಳ್ಳು ಅಲ್ಲವೇ. ನನ್ನ ಪ್ರೀತಿ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಕೃಷ್ಣಾನಂದ್ ಅವರಿಗೆ. ಸರ್, ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು ಹೀಗೆ 3 ಕಡೆಗಳಲ್ಲೂ ಕೂಡ ವ್ಯಾವಹಾರಿಕವಾಗಿದ್ದವರು. ಮತ್ತೆ ಮಂಗಳೂರಿನಲ್ಲಿ ಬಂದು ಈಗ ನೆಲೆಸ್ಕೊಂಡು ಅದ್ರ ಜೊತೆಗೆ ನೀವೇನು ನಿಮ್ಮ ಗಾಯನ ಕ್ಷೇತ್ರದಲ್ಲಿ ಮುಂದುವರಿತಾ ಇದ್ರಿ. ಹೌದು. ಇವೆಲ್ಲದರ ಬಗ್ಗೆ ಒಂದ್ಸಲ ಹೇಗೆ ಸ್ಟಾರ್ಟ್ ಆಯಿತು, ಯಾಕೆ ಇದು ಸ್ಟಾರ್ಟ್ ಆಯಿತು ಅಂತಂದರೆ, ನನ್ನ ಸಾಧಾರಣ 2013ರಲ್ಲಿ ಅಕ್ಕನ ಮಗಳ ಮದುವೆ ಇತ್ತು. ಅದರಲ್ಲಿ 4 ಬೀಟ್ಸ್ ಅಂತ ಹರೀಶ್ ಅವರ ಟೀಮ್ ಮಂಗಳೂರು. ಹಾಗೆ ಅದರಲ್ಲಿ ನನಗೆ ಒಂದು ಹಾಡನ್ನು ಹಾಡಲಿಕ್ಕೆ ಚಾನ್ಸ್ ಕೊಟ್ಟರು. ಆ ದಿನ ಬಂಧನ ಫಿಲ್ಮಿನ ಒಂದು ಸಾಂಗ್ ಹಾಡಿದೆ, 101 ನೆನಪು. ಅಲ್ಲಿಂದ ಏನೋ ಒಂದು ಇಂಟ್ರೆಸ್ಟ್ ಆಯಿತು ಹಾಡು ಅಂತ. ಅಲ್ಲಿಂದ ಸ್ಟಾರ್ಟ್ ಮಾಡಿ ಸಾಧಾರಣ ಈಗ 9 ವರ್ಷದ ಹತ್ರ ಆಯಿತು. ಒಂದು ನನ್ನ ಸಣ್ಣ ಟೀಮನ್ನು ಇಟ್ಕೊಂಡಿದ್ದೇನೆ, ಶ್ರೇಯಾ ಮೆಲೋಡಿಸ್ ಅಂತ. ನನ್ನ ಮಗಳು ಕೂಡ ಸಿಂಗರ್. ನನ್ನ ಒಟ್ಟಿಗೆ ಡ್ಯೂಯೆಟ್ ಎಲ್ಲ ಸಾಧಾರಣ ಅವಳೇ ಆಡ್ತಾಳೆ. ಹಾಗೆ ಸಣ್ಣ ಟೀಮನ್ನು ಇಟ್ಟುಕೊಂಡು ಕೆಲವು ಸಿಂಗರ್ಗಳನ್ನೆಲ್ಲ ಒಟ್ಟಿಗೆ ಹಾಕಿಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದೇನೆ ಈಗ. ಓಕೆ. ನೀವು ತುಂಬ ಇಷ್ಟಪಡುವಂಥ ಗಾಯಕರು ಅಂದರೆ ಯಾವ ಹಾಡುಗಳನ್ನು ಜಾಸ್ತಿ ಇಷ್ಟಪಡ್ತೀರಿ? ಜಾಸ್ತಿ ಅಂತ ನನ್ನ ಗುರುಗಳೇ ಅಂತ ಹೇಳ್ಬೋದು, SPB ಬಾಲಸುಬ್ರಹ್ಮಣ್ಯಂ ಸರ್. ಎಸ್, ನಾವು ಈ ಕಾರ್ಯಕ್ರಮ ಕೂಡ ಹಾಗೆ ಅವರ ನೆನಪಲ್ಲೇ ಮಾಡ್ತಿದ್ದೆ ನಾನು. ಓಕೆ. ಹೇಗೆಲ್ಲ ಜಾಸ್ತಿ ಹಾಡುಗಳನ್ನು ಅಂದರೆ ಯಾವ ಥರದ ಕಾರ್ಯಕ್ರಮಗಳನ್ನು ನೀವು ನೀಡ್ತಾ ಇದ್ದೀರಿ ಅಂತ? ನಾನಂತೂ ಸಾಧಾರಣ ಮದುವೆ ಕಾರ್ಯಕ್ರಮ ಮತ್ತು ಭಕ್ತಿಗೀತೆಗಳು ಕೂಡ ಮಾಡ್ತೇನೆ. ಭಕ್ತಿಗೀತೆ ಕಾರ್ಯಕ್ರಮ ಹೀಗೆಲ್ಲ ಮಾಡ್ತಾ ಇರ್ತೇನೆ ಕೆಲವು. ಓಕೆ. ನಿಮ್ಮ ತಂಡದಲ್ಲಿರುವಂಥ ಕಲಾವಿದರು ಕಲಾವಿದರು ನೋಡಿ, ಫಸ್ಟ್ ಮಂಗಳೂರಿನವರು ಚೇತನ್ ಖುಷಿ ಅಂತ ಅವ್ರು ನಮ್ಮೊಟ್ಟಿಗೆ ಹಾಡಿದ್ದಾರೆ. ಫಸ್ಟ್ 2013 ಹಾಡುಗಳನ್ನು ಅದ್ಭುತವಾಗಿ ಹಾಡ್ತಾರೆ. ಚೇತನ್ ಖುಷಿ ಅವರು 2013ರಲ್ಲಿ ಆಡಿದರು. ಅದರ ನಂತರ ಪುತ್ತೂರಿನವರೇ ಮಹೇಶ್ ಕುಮಾರ್ ಅಂತ ಇದ್ದಾರೆ, ಮತ್ತು ಮೂಡಬಿದಿರೆಯವರೊಬ್ಬರು ಪ್ರಸನ್ನಾಚಾರ್ಯ, ಹಾಗೆ ಕೆಲವು, ಮತ್ತು ಮೇಘ ಹರ್ಷಿತ್ ಅಂತ ಲೇಡೀಸ್ ಒಬ್ಬರು ನನ್ನ ಸೊಸೆ, ಅವರೊಬ್ಬರು ಸಿಂಗರ್ ಇದ್ದಾರೆ. ಕೆಲವರನ್ನು ಸಿಂಗರ್ನ ಒಟ್ಟುಗೂಡಿಸಿ ಒಂದು ಗ್ರೂಪ್ ಮಾಡಿ ಹೋಗ್ತಾ ಇದ್ದಾನೆ ಕೆಲವು ಕಡೆ. ಓಕೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡು ನಿಂತು ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡು ನಿಂತು ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ. ಹೊಸದಾಗಿ ಮೊಗ್ಗೊಂದು ಹೂವಾಗಿ, ಆ ಹೂವೈ ಹೆಣ್ಣ ಮೊಗವಾಗಿ, ಸುಳಿದಾಡು ಮಿಂಚಿಂದ ಕಣ್ಣಾಗಿ, ಗಿಳಿ ಮಾತು ಅವಳಾಡು ಮಾತಾಗಿ, ತಂಗಾಳಿಗೆ ಓಲಾಡುವ ಲತೆಯೊಂದು ನಡುವಾಯಿತೇನೋ, ನವಿಲೊಂದು ಕುಣಿದಂತೆ ನಡೆವಾಗ ಸಂತೋಷಗೊಂಡೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡು ನಿಂತು ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ.
ಆಹಾ ಲಾ ಲಾ ಲಾ. ಹಗಲಲ್ಲಿ ಕಣ್ಮುಂದೆ ನೀನಿರುವೆ, ಇರುಳಲ್ಲಿ ಕನಸಲ್ಲಿ ನೀ ಬರುವೆ, ಜೊತೆಯಾಗಿ ಇರುವ ಆಸೆ ತಂದಿರುವೆ, ನನಗೆಂದು ಹೊಸ ಬಾಳ ನೀ ತರುವೆ. ಬಂಗಾರಿಯೇ ಸಿಂಗಾರಿಯೇ ಹಾ ಬಂಗಾರಿಯೇ ಸಿಂಗಾರಿಯೇ, ನನ್ನೊಮ್ಮೆ ನೀ ನೋಡು ಚೆಲುವೆ, ಒಲವಿಂದ ಬಂದೀಗ ನನ್ನನ್ನು ನೀ ಸೇರುವೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ. ನಿಮ್ಮ ಬಾಲ್ಯ, ಹುಟ್ಟು ಮತ್ತು ಈಗ ಇರುವ ಉದ್ಯೋಗ ಇದ್ರ ಬಗ್ಗೆ ಒಂಚೂರು ಹೇಳಿ ಸರ್. ಬಾಲ್ಯದ ಬಗ್ಗೆ ಅಂತ, ನನ್ನ ಹುಟ್ಟೂರು ಕಾಸರಗೋಡು, ಅಲ್ಲಿಂದ ಸಾಧಾರಣ ಈಗ ಬಂದು ಇಲ್ಲಿ 33 ವರ್ಷ ಕಳೀತು ಮಂಗಳೂರಲ್ಲಿ. ನಾವು ವೃತ್ತಿಯಲ್ಲಿ ಚಿನ್ನದ ಕೆಲಸ ಗೋಲ್ಡ್ ವರ್ಕ್ ಮಾಡ್ತಾ ಇದ್ದೇನೆ. ಉಡುಪಿಯಲ್ಲಿ ಇದ್ರಿ? ಉಡುಪಿಯಲ್ಲಿ ನಾನು ವ್ಯವಹಾರ ಕಾಂಪ್ಲೆಕ್ಸ್ ಅಲ್ಲಿ ಇದ್ದೆ, ಮಂಗಳ ಜ್ಯುವೆಲ್ಲರ್ಸ್ ಅಲ್ಲಿ. ತುಂಬಾ ವರ್ಷಗಳಾಯ್ತು. ಕೆಲವು ಪ್ರಭಾಕರಾಚಾರ್ಯ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಓಕೆ ಸರ್. ಇದನ್ನು ಬಿಟ್ಟು ಬೇರೆ ಏನು ಹವ್ಯಾಸಗಳನ್ನು ಇಟ್ಕೊಂಡು ಈ ಚಿನ್ನದ ಕೆಲಸ ಮಾಡ್ತೀವಿ, ಮತ್ತೆ ಹಾಡುಗಳೇ ಜಾಸ್ತಿ ನನಗೆ ಹವ್ಯಾಸ ಹಾಡುಗಳು. ಓಕೆ. ಮನೆಯಲ್ಲಿ ಯಾರೆಲ್ಲ ಇದ್ದಾರೆ? ಮನೆ ನಾನು, ನನ್ನ ತಾಯಿ ಇದ್ದಾರೆ, ಮಿಸ್ಸಸ್ ಮಮತಾ ಅಂತೇಳಿ, ಮಗಳು ಶ್ರೇಯಾ, ಅವಳು ಕೂಡ ಸಿಂಗರೇ. ಅವಳು ಕೆಲವು ಕಡೆಗೆಲ್ಲ ಪ್ರೋಗ್ರಾಮ್ಗೆ ಹೋಗ್ತಾ ಇರ್ತಾಳೆ. ಇವಾಗ SP ಬಾಲಸುಬ್ರಹ್ಮಣ್ಯಂ ಅವರನ್ನೇ ಗುರುವಾಗಿ ಇಟ್ಕೊಂಡು ಅದನ್ನು ಬಿಟ್ಟು ನೀವು ಮತ್ತೆ ನಾನು ಸ್ವಲ್ಪ ಸಾಧಾರಣ ಒಂದು ಗೀತೆ ಪಾಠದವರೆಗೆ ನಾನು ಕ್ಲಾಸಿಕಲ್ಗೆ ಹೋಗಿದ್ದೆ, ಕರ್ನಾಟಕ. ಅದು ನನ್ನ ಮಿಸ್ಸಸ್ನ ಅಕ್ಕನ ಗಂಡ, ನನಗೆ ಅಣ್ಣ ಆಗಬೇಕು, ಮನಮೋಹನ್ ಕೆರೆಮನೆ ಅಂತ, ಅವ್ರದ್ದು ಸ್ವಲ್ಪ ಪಾಠ ಮಾಡಿದ್ದೇನೆ. ಓಕೆ. ಹಾಗೆ ಅಲ್ಲಿಗೆ ಸ್ಟಾಪ್ ಆಗಿದೆ, ಇನ್ನೂ ಮಾಡಬೇಕು ಅಂತ. ಓಕೆ. ಯಾವತ್ತೂ ಕಲಿಬಹುದು. ಕಲೀಲಿಕ್ಕೆ ಆಸಕ್ತಿ ಇದ್ದವರಿಗೆ ಖಂಡಿತವಾಗಿ ಕಲೀಲಿಕ್ಕೆ ಆಗ್ತದೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ. ಸಿದ್ಧಿ ಬುದ್ಧಿ ಗೆದ್ದ ಗಣಪ ಲಂಬೋದರನೇ, ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೇ. ಸಿದ್ಧಿ ಬುದ್ಧಿ ಗೆದ್ದ ಗಣಪ ಲಂಬೋದರನೇ, ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೇ. ತುಂಬುರು ನಾರದ ವಂದಿತ ವಿಘ್ನನಾಶನೇ, ತುಂಬುರು ನಾರದ ವಂದಿತ ವಿಘ್ನನಾಶನೇ. ಹೇ ರಂಬ ಗಣಪತಿಯೇ ನಿನಗೆ ವಂದನೆ, ಹೇ ರಂಬ ಗಣಪತಿಯೇ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ. ಸೂಕ್ಷ್ಮ ನೇತ್ರ ಏಕದಂತ ಶೂರ್ಪಕರ್ಣನೆ,
ಡಮರುಗ ಹಸ್ತ ಸುಪುತ್ರ ಮುಕ್ತಿದಾತನೇ ಸೂಕ್ಷ್ಮ ನೇತ್ರ ಏಕದಂತ ಶೂರ್ಪಕರ್ಣನೇ ಡಮರುಗ ಹಸ್ತ ಸುಪುತ್ರ ಮುಕ್ತಿದಾತನೇ ಕಶ್ಯಪಾದಿ ಮೌನಿ ಹೃದಯ ಕಮಲವಾಸನೆ ಕಶ್ಯಪಾದಿ ಮೌನಿ ಹೃದಯ ಕಮಲವಾಸನೆ ಆನಂದ ಗಣಪತಿಯೇ ನಿನಗೆ ವಂದನೆ ಆನಂದ ಗಣಪತಿಯೇ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನ್ ಶರಣು ಬೆನಕನೆ. ನನ್ನ ಪ್ರೀತಿ ಹಾಡು ಕಾರ್ಯಕ್ರಮ ಮುಂದುವರಿತು ಸಣ್ಣ ವಿರಾಮದ ಬಳಿಕ. ನನ್ನ ಪ್ರೀತಿಯ ಹಾಡು. ವಿರಾಮದ ಬಳಿಕ ಮತ್ತೆ ನನ್ನ ಪ್ರೀತಿ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಕೃಷ್ಣಾನಂದ್ ಅವರನ್ನ ಮಾತಾಡ್ಸೋಣ. வந்து தென்றலுக்கு மஞ்சம் வர நெஞ்சம் இல்லையோ அன்பே என் அன்பே தொட்டவுடன் சுட்டதென்ன கற்றழகு வட்ட நீளமோ கண்ணே என் கண்ணே பூவாளமே கூடாதென்னும் வானம் உண்டோ சொல் மன்றம் வந்த தென்றலுக்கு மஞ்சம் வர நெஞ்சம் இல்லையோ அன்பே என் அன்பே. தாமரை மேலே நீ துளிப்போ தலைவனும் தலைவியும் வாழ்வதென்ன நண்பர்கள் போலே வாழ்வதற்கு மாலையும் மேளவும் தேவை என்ன சொந்தங்களே இல்லாமல் வந்த பாசம் கொள்ளாமல் பூவே உன் வாழ்க்கைதால் என்ன சொல். மன்றம் வந்த தென்றலுக்கு மஞ்சம் வர நெஞ்சம் இல்லையோ அன்பே என் அன்பே. மேடையை போலே வாழ்க்கை அல்ல நாடகம்
ஆனதும் விலகி செல்ல ஓடையை போலே உறவும் அல்ல பாதைகள் மாறியே பயணம் செல்ல விண்ணோடுதான் உலாவும் வெள்ளி வண்ண நிலாவும் என்னோடு நீ வந்தால் என்ன மன்றம் வந்த தென்றலுக்கு மஞ்சம் வர நெஞ்சம் இல்லையோ அன்பே என் அன்பே தொட்டவுடன் சுட்டதென்ன கட்டழகு வட்ட நிலவு கண்ணே என் கண்ணே பூபாளமே கூடாதென்னும் வானந்தோ சொல் மன்றம் வந்த தென்றலுக்கு மஞ்சம் வர நெஞ்சம் இல்லையோ. ಸೊ ಈ ನಿಮ್ಮ ಬೇರೆ ಹವ್ಯಾಸಗಳಂದರೆ ನೀವು ಹಾಡೋದು ಮಾತ್ರ ನಿಮ್ಮ ಹವ್ಯಾಸ ಅಂತ ಇಟ್ಕೊಂಡಿದ್ದೀರಿ. ಓಕೆ ಸರ್, ಈಗ ನೀವು ಇಷ್ಟಪಡುವಂಥ ಹಾಡುಗಳು ಯಾವುದು? ಇಷ್ಟಪಡುವಂಥದ್ದು ಎಲ್ಲ ತುಂಬ ಹಾಡಬೇಕು ಅಂತ ಅನಿಸ್ತದೆ ನಿಮಗೆ? ಎಲ್ಲ SPB ಅವರು ಸಾಧಾರಣ ಇಳೆಯರಾಜ ಹಿಟ್ಸ್ ಕೆಲವು ತುಂಬ ಇದೆ, ತಮಿಳಲ್ಲಿದೆ, ತೆಲುಗು ಹಾಡ್ತೇನೆ, ತಮಿಳು ಹಾಡ್ತೇನೆ, ಮಲಯಾಳಂ ಕೂಡ ಹಾಡ್ತೇನೆ. ಓಕೆ, ಎಲ್ಲ ಲ್ಯಾಂಗ್ವೇಜ್ ಸಾಧಾರಣ ಹಾಡ್ತೇನೆ ನಾನು. ಮಲಯಾಳಮಲ್ಲಿ ಜೇಸುದಾಸ್ ಅವರೇ SPB ಅವರು ಕೂಡ ಹಾಡಿದ್ದುಂಟು. ಆದರೆ ಸಾರ್ವಕಾಲಿಕವಾಗಿ ಜೇಸುದಾಸ್ ಅವರೇ ಇಡೀ ಕೇರಳ ಸಾಧಾರಣ ಕೇರಳ ಚಿತ್ರರಂಗವನ್ನು ತಗೊಳ್ಳಿ, ಎಲ್ಲ ಭಕ್ತಿಗೀತೆಗಳನ್ನು ತಗೊಂಡ್ರು ಕೂಡ ಇವತ್ತಿಗೂ ಅದನ್ನು ಮುರಿಲಿಕ್ಕೆ ಸಾಧ್ಯ ಇಲ್ಲದಂತಹ ಒಂದು ಅದ್ಭುತವಾದಂತಹ ಗಾಯನ ಲೋಕವನ್ನೇ ಕೊಟ್ಟವರು ಜೇಸುದಾಸ್ ಅವರು. ಕಾಸರಗೋಡಿನ ಜನರಿಗೆ ಅದೊಂದು ಬಹುಶಃ ಅದೊಂದು ಲಾಭ ಅಂತ ಅನಿಸ್ಕೊಡುತ್ತೆ. ಯಾಕೆಂದ್ರೆ ಮಲಯಾಳಂ, ಕನ್ನಡ, ತುಳು ಈ ಮೂರನ್ನು ಕೂಡ ಅವರು ನೆಚ್ಚಿಕೊಳ್ಬಹುದು. ಯಾಕಂದ್ರೆ ಒಂದೆಡೆ ಮಲಯಾಳಂ ಕರೆಕ್ಟ್ ಆಗಿ ಅವರಿಗೆ ಬರ್ತದೆ, ಅರ್ಥ ಆಗ್ತದೆ. ಸೊ ಆ ಹಾಡುಗಳನ್ನು ಕೂಡ ಅನುಭವಿಸಿ ಆಡೋದಕ್ಕಾಯ್ತು. ಒಂದೊಂದ್ಸಲ ಹಾಡಿನ ಲಿರಿಕ್ಸ್ಗಳು ಅರ್ಥ ಆಗದಿದ್ದರೆ ನಮಗೆ ಭಾವಗಳನ್ನು ಕೊಡೋದಕ್ಕೆ ಕಷ್ಟ ಆಗ್ತದೆ. ಆದ್ರೆ ಕಾಸರಗೋಡು ಗಾಯಕರಿಗೆ ಹಾಗೆ ಅಲ್ಲ, ನನಗಿಂತ ಸಾಧಾರಣ ಮಲಯಾಳ ಕೂಡ ಮಾತಾಡ್ತೇನೆ ನಾನು, ಸಾಧಾರಣ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತೇನೆ. ಓಕೆ, ಹಾ, ಆದ್ರಿಂದಲೇ ಹೇಳಿದ್ದು ಆ ರೀತಿಯಾಗಿ ನಿಮಗೆ ಸುಲಭ ಸಾಧ್ಯ. ಭಾವಗೀತೆಗಳ ಬಗ್ಗೆ ಏನಾದ್ರು? ಭಾವಗೀತೆಗಳಲ್ಲಿ ಹಾಡ್ತೇನೆ ನಾನು. ಸಿ ಅಶ್ವಥ್ ಅವರದ್ದು ಕೆಲವು ಸಾಂಗ್ಗಳೆಲ್ಲ ಸಿ ಅಶ್ವಥ್ ಅಂದ್ರೆ ಭಾವಗೀತೆ ಅಂದ್ರೆ ಒಂದು ಮೈಸೂರನಂತ ಸ್ವಾಮಿ ಇಲ್ಲ, ಸಿ ಅಶ್ವಥ್ ಅವರ ಸಾಂಗ್ ಹಾಡ್ತೇನೆ. ಓಕೆ, ಕೆಲವು ಸಾಂಗ್ಗಳು. ಯಾವುದು ಇಷ್ಟ ಭಾವಗೀತೆ ನಿಮ್ಮಲ್ಲಿ? ಭಾವಗೀತೆಯಲ್ಲಿ ಎಲ್ಲೋ ಹುಡುಕಿದೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವ, ಅದು. ಓಕೆ, ಮತ್ತೆ ಕಾಣದ ಕಡಲಿಗೆ, ಕಾಣೋಣ. ಎಲ್ಲ ಒಳ್ಳೊಳ್ಳೆ ಸಾಂಗ್. ಮಲಯಾಳಮಲ್ಲಿ ಯಾವ್ದಾದ್ರು ಒಂದೆರಡು ಲೈನ್ ಹಾಡ್ಬೋದು? ಮಲಯಾಳಮಲ್ಲಿ ಜೇಸುದಾಸ ಹಾಡಿದ್ದು ಕೂಡ ಉಂಟು. ಯಾವ್ದಾದ್ರು ಒಂದೆರಡು? ವೈಶಾಖ ಸಂಧೆ ನಿಂಚುಂಡಿಲೆಂದೆ ಅರುಮ ಸಖಿದನ್ನದರ കാന്തിയോ മോഹമേ പറയും നീ വെണ്ണിൽ നിന്നും പാറി വന്ന ലാവണ്യമേ ವೈಶಾಖ ಸಂಧೆ ನಿಂಚುಂಡಿಲೆಂದೆ. ಮತ್ತೆ SPB ಅವರು ಕೂಡ ಹಾಡಿದ್ದಾರೆ ಮಲಯಾಳಂ. പാൽനിലാവിലേ അവനിതൾ പൂക്കളേ താലോലമാ ആരാറ്. ಅದೇ. ಓ, ಬಹುಶಃ ನಮ್ಮ ಕನ್ನಡಕ್ಕೆ ನಾವೇನಂದ್ರೆ ಈ ಲೆಜೆಂಡರಿಗಳು ಅಂದ್ರೆ ಬಹುಶಃ PB ಶ್ರೀನಿವಾಸ ಅವರು, PB ಶ್ರೀನಿವಾಸ ಅವರು, SP ಸರ್ ಅವರು, ಆಮೇಲೆ ರಾಜ್ಕುಮಾರ್ ಅವರು, ಹೌದು, ಇವರೆಲ್ಲರೂ ಕೂಡ ಅದ್ಭುತವಾದಂಥ ಒಂದು ಏನು ಪರಂಪರೆಯನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ಆದ್ರಿಂದ ಇವತ್ತಿನ ಗಾಯಕರಿಗೆ ಏನಂದ್ರೆ ಹಾಡುಗಳಿಗೆ ಬರ ಇಲ್ಲ. ಯಾವತ್ತೂ ಕೂಡ ಕನ್ನಡದಲ್ಲಿ ಆಗಲಿ ಎಂತೆಂಥ ಹಾಡುಗಳು ಅಂದ್ರೆ ಮರೀಲಿಕ್ಕೆ ಸಾಧ್ಯ ಇಲ್ಲ ಹಾಡುಗಳಿದೆ. ಬಹುಶಃ ನನಗನಿಸೋದೇನೆಂದ್ರೆ ಯಾವ ಕಾಲಕ್ಕೂ ಮೆಲೋಡಿ ಹಾಡುಗಳು ಮಾತ್ರ ಬದುಕಿರ್ತವೆ. ಸತ್ಯವಾಗಲು 100%. ಮೆಲೋಡಿ ಹಾಡುಗಳಂದ್ರೆ ನೀವು ಹಾಡುಗಾರ ಇರ್ಲಿ, ಹಾಡುಗಾರ ಅಲ್ಲದವನೇ ಇರ್ಲಿ, ಗುನುವುದಕ್ಕೆ ಯಾರ ಪರ್ಮಿಷನ್? ಜಾಸ್ತಿ ಇಷ್ಟಪಡೋದು ಮೆಲೋಡಿ. ನನ್ನ ಟೀಮಲ್ಲಿ ಜಾಸ್ತಿ ಮೆಲೋಡಿ ಸಾಂಗ್ಗಳು. ಓಕೆ, ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ,
ಮನವ ಕಾಡುವ ರೂಪಸಿಯೇ. ತೇಲುವ ಈ ಮೋಡದ ಮೇಲೆ ನೀ ನಿಂತ ಹಾಗಿದೆ, ನಸು ನಗುತ್ತ ನಲಿ ನಲಿದು ನನ್ನ ಕೂಗಿದಂತಿದೆ. ತೇಲುವ ಭಾಗಸದಲ್ಲಿ ಎಂದು ಹೇಳಿದಂತಿದೆ, ತನುವೆಲ್ಲ ಹಗುರಾಗಿ ತೇಲಾಡುವಂತಿದೆ, ಆಡುವಂತಿದೆ. ಚೆಲುವೆ ಎಲ್ಲಿರುವೆ, ಮನವ ಕಾಡುವ ರೂಪಸಿಯೇ. ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ, ಮನವ ಕಾಡುವ ರೂಪಸಿಯೇ. ಕಣ್ಣಲ್ಲೇ ಒಲವಿನ ಗೀತೆ ನೀನು ಹಾಡಿದಂತಿದೆ, ನಿನ್ನಾಸೆ ಅತಿಯಾಗಿ ತೂರಾಡುವಂತಿದೆ. ಹಗಲಲ್ಲೂ ಚಂದ್ರನ ಕಾಣೋ ಭಾಗ್ಯ ನನ್ನದಾಗಿದೆ, ಚಂದ್ರಿಕೆಯ ಚೆಲುವಿಂದ ಬಾಳು ಭವ್ಯವಾಗಿದೆ, ಭವ್ಯವಾಗಿದೆ. ನಲ್ಲೇ ಎಲ್ಲಿರುವೆ, ಮನವ ಕಾಡುವ ರೂಪಸಿಯೇ. ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ, ಮನವ ಕಾಡುವ ರೂಪಸಿಯೇ. ಲಾ 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 ಆಹಾ ಲಾ 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 ಲಾ. ಆತ್ಮೀಯರೇ, ನನ್ನ ಪ್ರೀತಿ ಹಾಡು ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ನನ್ನ ಪ್ರೀತಿಯ ಹಾಡು. ವಿರಾಮದ ಬಳಿಕ ಮತ್ತೆ ನನ್ನ ಪ್ರೀತಿ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಕೃಷ್ಣಾನಂದ್ ಅವರನ್ನ ಮಾತಾಡ್ಸೋಣ. ವಂದನೆ ವಂದನೆ ಸಾವಿರ ವಂದನೆ, ಸಾಧನೆ ತೋರಿದ ಜಾಣೆಗೆ, ಗೆಲುವಿನ ಬಂಗಾರಿಗೆ, ಸೊಬಗಿನ ಸಿಂಗಾರಿಗೆ ವಂದನೆ 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 ಸಾವಿರ ವಂದನೆ, ಸಾಧನೆ ತೋರಿದ ಜಾಣೆಗೆ, ಗೆಲುವಿನ ಬಂಗಾರಿಗೆ, ಸೊಬಗಿನ ಸಿಂಗಾರಿಗೆ ವಂದನೆ ವಂದನೆ ವಂದನೆ.
ನೀಲಾಂಬರದ ಬೆಳ್ದಿಂಗಲಲ್ಲಿ ತೇಲಾಡುತ್ತಿರೋ ಸೌಂದರ್ಯವೋ ನೀ, ರಂಗೇರಿರುವ ಹೂದೋಟದಲ್ಲಿ ತೂಗಾಡುತ್ತಿರೋ ಮಂದಾರವೋ ನೀನೇ. ನೀಲಾಂಬರದ ಬೆಳ್ದಿಂಗಳಲ್ಲಿ ತೇಲಾಡುತ್ತಿರೋ ಸೌಂದರ್ಯವೋ ನೀ, ರಂಗೇರಿರುವ ಹೂದೋಟದಲ್ಲಿ ತೂಗಾಡುತ್ತಿರೋ ಮಂದಾರವೋ ನೀನೇ. ಮೋಹಾಂಗನೇ ನೀನು ರಾಗಾಂಕಿತ ನಾನು, ಓ ಶೋಭನೆ ನೀಲಾಂಜನೆ ಅಭಿವಂದನೆ ವಂದನೆ ವಂದನೆ, ಸಾವಿರ ವಂದನೆ. ಸಾಧನೆ ತೋರಿದ ಜಾಣೆಗೆ, ಗೆಲುವಿನ ಬಂಗಾರಿಗೆ, ಸೊಬಗಿನ ಸಿಂಗಾರಿಗೆ ವಂದನೆ ವಂದನೆ ವಂದನೆ. ಕಾರ್ತೀಕ ಸಿರಿ ದೇವಾಲಯದಿ ಓಲಾಡುತ್ತಿರೋ ದೀಪಾಂಜಲಿಯು ನೀ, ಬೃಂದಾವನದ ಕಾರಂಜಿಯಲ್ಲಿ ನಲಿದಾಡುತ್ತಿರೋ ನೃತ್ಯಾಂಗನೆಯು ನೀನೇ. ಕಾರ್ತೀಕ ಸಿರಿ ದೇವಾಲಯದಿ ಓಲಾಡುತ್ತಿರೋ ದೀಪಾಂಜಲಿಯು ನೀ, ಬೃಂದಾವನದ ಕಾರಂಜಿಯಲ್ಲಿ ನಲಿದಾಡುತ್ತಿರೋ ನೃತ್ಯಾಂಗನೆಯು ನೀನೇ. ಸಿರಿಯೌವನೇ ನೀನು ಅಭಿಮಾನಿಯು ನಾನು, ಓ ಶೋಭನೆ ಪ್ರೇಮಾಂಗನೆ ಅಭಿವಂದನೆ ವಂದನೆ ವಂದನೆ. ಸಾವಿರ ವಂದನೆ. ಸಾಧನೆ ತೋರಿದ ಜಾಣೆಗೆ, ಗೆಲುವಿನ ಬಂಗಾರಿಗೆ, ಸೊಬಗಿನ ಸಿಂಗಾರಿಗೆ ವಂದನೆ ವಂದನೆ ವಂದನೆ. ಈಗಿನ ತುಳು ಚಿತ್ರರಂಗದ ಹಾಡುಗಳ ಬಗ್ಗೆ ಏನಾದರೂ, ಅಥವಾ ಓಲ್ಡ್ ತುಳು ಹಾಡುಗಳ ಬಗ್ಗೆ? ಒಳ್ಳೆ ಮೌಕ್ಯದ ಸಿಂಗಾರಿ, ಓಕೆ, SPB ಅವರು ಹಾಡಿದ ಸಾಂಗ್ ಇದೆ. ಮತ್ತೆ ಈಗ ಕೆಲವು ಒಳ್ಳೊಳ್ಳೆ ತುಳು ಸಾಂಗ್ಗಳು ಬರ್ತಾ ಇದೆ ಒಳ್ಳೆ ಒಳ್ಳೆ. ನೀವೇನಾದ್ರೂ ಆಲ್ಬಮ್ ಸಾಂಗ್ ಬಗ್ಗೆ ಚಿಂತನೆ ಏನಾದರೂ ಮಾಡಿದ್ದೀರಾ? ಯಾವ ಚಿಂತನೆ ಮಾಡಲಿಲ್ಲ ಇದುವರೆಗೆ. ಮಾಡಬೇಕು, ಮಗಳಕ್ಕೆ ಒಂದು ಮಾಡಬೇಕಂತ ಉಂಟು. ಮಗಳ ಓಕೆ. ಭಕ್ತಿಗೀತೆಗಳ ಬಗ್ಗೆ? ಭಕ್ತಿಗೀತೆಗಳಿಗೆ ನಾಳ್ದು ನಮ್ದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೆ ನಾನು, ಏಪ್ರಿಲ್ 2ನೇ ತಾರೀಕಿಗೆ. ಓಕೆ. ಅದು ರವೀಂದ್ರ ಪ್ರಭು ಇವರಲ್ಲಿದ್ದಾರೆ, ಮಧೂರು ದೇವಸ್ಥಾನದಲ್ಲಿ, ಮೂಡಪ್ಪ ಸೇವೆಗೆ. ಅದ್ಭುತವಾದಂಥ ಅವಕಾಶ. ಯಕ್ಷಗಾನ ಕೂಡ, ತೆಂಕುತಿಟ್ಟಿನ ಯಕ್ಷಗಾನದಲ್ಲೂ ಕೂಡ ಮಧುರು ಗಣಪತಿ ಮೊದಲು. ಹೌದು, ಕರೆಕ್ಟ್. ಸುರುವಿನ ಪದ್ಯ ಆರಂಭ ಆಗುದೇ ಮಧುರು ಗಣಪತಿನಲ್ಲಿ. ಆದ್ರೆ ಅದು ನಿಜವಾಗ್ಲೂ ಅದ್ಭುತ ಕಲಾಕ್ಷೇತ್ರ ಕಾಸರಗೋಡು. ಅದ್ಭುತ ಕಲಾವಿದರಿದ್ದಾರೆ, ಅದ್ಭುತ ಸಾಹಿತಿಗಳಿದ್ದಾರೆ, ಅದ್ಭುತವಾದಂತಹ ತಂತ್ರಜ್ಞರಿದ್ದಾರೆ. ಯಾಕಂದ್ರೆ ಇವತ್ತಿನ ಆರ್ಕೆಸ್ಟ್ರಾ ಫೀಲ್ಡ್ ಅಲ್ಲಿ ನೋಡೋದಾದ್ರೆ, ರೆಕಾರ್ಡಿಂಗ್ ವಿಷಯದಲ್ಲಿ ನೋಡೋದಾದ್ರೆ, ಕಾಸರಗೋಡಿನವರು ಅದ್ಭುತವಾದಂಥ ಸಾಧನೆ. ಅವರು ಪಕ್ಕಾ ಇರ್ತಾರೆ. ಹೌದು. ರೆಕಾರ್ಡಿಂಗ್ ಇರಲಿ, ಸೌಂಡ್ ಸಿಸ್ಟಮ್ ಅಲ್ಲಿ ಅವರಷ್ಟು ಪರ್ಫೆಕ್ಷನ್. ಮಂಗಳೂರಲ್ಲಿ ಸಾಧಾರಣ ನನಗೆ ಎಲ್ಲ ಟೀಮಿಗೆ ಬರೋ ರವಿ ಗಟ್ಟಿ ಅಂತ ಇದ್ದಾರೆ, ಲಕ್ಷ್ಮೀ ಸೌಂಡ್ಸ್ ಇಲ್ಲಿ ಮಂಗಳೂರಲ್ಲಿ. ಹೌದು, ಒಳ್ಳೆಯಿದ್ದಾರೆ. ಅವರಿಗೆ ಒಳ್ಳೆ ಹೆಸರಿದೆ. ಯಾಕಂದ್ರೆ ನಾರ್ಮಲ್ ಆಗಿ ಸೌಂಡ್ ಸಿಸ್ಟಮಿಗೂ ಆರ್ಕೆಸ್ಟ್ರಾಗೂ ತುಂಬಾ ವ್ಯತ್ಯಾಸ. ಅದರಲ್ಲೂ ಲೈವ್ ಇದ್ರೆ ಇನ್ನೂ ಸ್ವಲ್ಪ ಕಷ್ಟ ಇರ್ತದೆ. ಯಾಕಂದ್ರೆ ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಬೇಕು. ಒಂದೇ ಇನ್ಸ್ಟ್ರೂಮೆಂಟ್ ಜಾಸ್ತಿ ಕೇಳ್ಕೊಂಡು ಇನ್ನೊಂದು ಇನ್ಸ್ಟ್ರೂಮೆಂಟ್ ಕಡಿಮೆ ಕೇಳೋದು ಕಷ್ಟ ಆಗುತ್ತೆ. ಮತ್ತೆ ಆರ್ಟಿಸ್ಟ್ಗಳಿರ್ತದೆ, ಅವ್ರಿಗೆ ವಾಲ್ಯೂಮ್ ಕೊಡ್ಲೇಬೇಕಾಗ್ತದೆ, ಅವ್ರಿಗೆ ಸಾಕಾಗುದಿಲ್ಲ. ಅದೊಂದು ನಮಗೆ ಸರಿಯಾಗಿ ಅವರೇ ಬೇಕಾದಲ್ಲ, ಕರೆಕ್ಟ್ ಆಗಿ ಸೌಂಡ್ಸ್ ಇಲ್ಲದ್ರೆ ನಾವೇ, ಅವರಿದ್ರೆ ಹಾಡು ಚಂದವಾಗಿ ಬರ್ತದೆ. ಹೌದು ಸರ್.
ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ತೇಲುವ ಈ ಮೋಡದ ಮೇಲೆ ನೀ ನಿಂತ ಹಾಗಿದೆ ನಸು ನಗುತ್ತ ನಲಿ ನಲಿದು ನನ್ನ ಕೂಗಿದಂತಿದೆ ತೇಲುವ ಭಾಗಸದಲ್ಲಿ ಎಂದು ಹೇಳಿದಂತಿದೆ ತನುವೆಲ್ಲ ಹಗುರಾಗಿ ತೇಲಾಡುವಂತಿದೆ ಆಡುವಂತಿದೆ ಚೆಲುವೆ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಕಣ್ಣಲ್ಲೇ ಒಲವಿನ ಗೀತೆ ನೀನು ಹಾಡಿದಂತಿದೆ ನಿನ್ನಾಸೆ ಅತಿಯಾಗಿ ತೂರಾಡುವಂತಿದೆ ಹಗಲಲ್ಲೂ ಚಂದ್ರನ ಕಾಣೋ ಭಾಗ್ಯ ನನ್ನದಾಗಿದೆ ಚಂದ್ರಿಕೆಯ ಚೆಲುವಿಂದ ಬಾಳು ಭವ್ಯವಾಗಿದೆ ಭವ್ಯವಾಗಿದೆ ನಲ್ಲೇ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಲಾ 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 ಆಹಾ ಹಾ 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 ಲಾ 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 ಲಾ. ಸೊ ನಿಮ್ಮ ಕನಸುಗಳ ಬಗ್ಗೆ ಏನು ಹೇಳಿ ಸರ್? ಏನಾದರೂ ಒಂದು ಕನಸು ನಾನು ಹೀಗೆ ಆಗಬೇಕು ಅಂತ ಏನು ಕನಸು ಹೀಗೆ ಆಗಬೇಕು ಅಂತ ಹೇಳಿದ್ರೆ ಏನಾದರೂ ಒಂದು ನಾನು ಇಂಥದ್ದು ಮಾಡಬೇಕು ಅಂತಿದ್ದೇನೆ ಮುಂದಿನ ದಿನಗಳಲ್ಲಿ ಅಂತ ಏನಾದರೂ ನನಗೇನಿಲ್ಲ, ಒಳ್ಳೆ ಕೆಲಸಗಳು ಬಂದ ಸಾಕು. ನಾನು ಮಾಡುವಂಥ ಉದ್ಯೋಗ ಎಸ್ ಅದು ಇಂಪಾರ್ಟೆಂಟ್, ಅದೇ ಇಂಪಾರ್ಟೆಂಟ್. ಅದು ಸರಿ ಇದ್ರೆ ಇದು ಸರಿ, ಅದು ಸರಿ ಇರಬೇಕು. ಹಾಗೂ ದೇವರು ಎಲ್ಲದಕ್ಕೂ ಒಂದು ಆರೋಗ್ಯ ಸರಿಯಾಗಿ ಕೊಡಬೇಕು. ಸರಿಯಾಗಿದ್ದೇನೆ ಹಾಗೆಲ್ಲ. ಇವತ್ತಿನ ಕಲಾವಿದರಲ್ಲಿ ಅದನ್ನು ನಾವು ಬಹಳ ಹೌದು ಎಲ್ಲರ ನಿರೀಕ್ಷೆ ಇದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಕಲಾವಿದರು ರಾತ್ರಿಯಲ್ಲೇ ನಿದ್ದೆಗೆಟ್ಟು ಹೋಗ್ತಾರೆ, ಸರಿಯಾಗಿ ಫುಡ್ ಇರುವುದಿಲ್ಲ. ಇಂಥ ಸಂದರ್ಭಗಳಲ್ಲಿ ಧ್ವನಿಯನ್ನು ಉಳಿಸಿಕೊಳ್ಳೋದು ಕಷ್ಟ. ಹಿಮ ಬಿದ್ದರೆ ಕಷ್ಟ ಆಗುತ್ತೆ, ಚಳಿ ಆದ್ರೆ ಕಷ್ಟ ಆಗುತ್ತೆ. ಇಂಥೆಲ್ಲ ಕಾಲಘಟ್ಟದಲ್ಲಿ, ಯಾಕಂದ್ರೆ ಒಂದು ಕಾಲದಲ್ಲಿ ದೇವರ ದಯದಿಂದ ಹಿರಿಯರೆಲ್ಲ ಈಗ ಹಾಡ್ಲಿಕ್ಕೆ ಆಗುದಿಲ್ಲ ಕರೆಕ್ಟ್ ಥ್ರೋಟಲ್. ಹೌದು, ಖಂಡಿತವಾಗಿ. ಓಕೆ ಸರ್, ಈ ಕಾರ್ಯಕ್ರಮದ ಬಗ್ಗೆ ಏನು ಅನಿಸ್ತು? ತುಂಬಾ ಖುಷಿ ಆಯ್ತು. ಓಕೆ, ತುಂಬಾ ಖುಷಿ ಆಯ್ತು.
ನಮ್ಮ ಉದ್ದೇಶ ಏನು ಅಂದ್ರೆ ನಮ್ಮನ್ನು ಗುರುತಿಸಿ ನೀವು ಇಲ್ಲಿಯವರೆಗೆ ಕರೆದೋದಕ್ಕೆ ನಮ್ಗೆ ತುಂಬಾ ಖುಷಿ ಆಯ್ತು. ನಮಗೊಂದು ಅವಕಾಶ ಇದೆ ನಿಮ್ಮನ್ನ ಪರಿಚಯ ಮಾಡಿಕೊಡೋದಕ್ಕೆ. ಹೌದು ಅದ್ರ ಜೊತೆಗೆ ಎಷ್ಟೋ ಜನ ಎಲೆಮರೆಯ ಕಾಯಿಗಳಾಗಿರ್ತಾರೆ. ಹೌದು, ಮತ್ತೆ ಒಬ್ಬನ ತರವೇ ಇನ್ನೊಬ್ಬ ಹಾಡೋದಕ್ಕೆ ಕಷ್ಟ. ಕಷ್ಟ ಅದು ಅವನವನ ಸ್ಟೈಲಲ್ಲಿ ಇರ್ತದೆ. ಅನುಕರಣೆ ಬೇಕು, ಅನುಸರಣೆಯೂ ಬೇಕು, ಆದ್ರೆ ಅನುಕರಣೆಯೇ ಅಂತಿಮ ಆಗಬಾರ್ದು. ಯಾಕೆ ಅವನದ್ದು ಸ್ವಂತ ಏನಾದ್ರು ಬೇಕು ಅಂತ ಇರ್ತದೆ. ಸೊ ಆ ನಿಟ್ಟಿನಲ್ಲಿ ಅದ್ಭುತವಾದಂಥ ಪ್ರಯತ್ನವನ್ನ ಮಾಡ್ತಿದ್ದೀರಿ. ಒಂದು ಒಳ್ಳೆಯ ತಂಡವನ್ನ ಕಟ್ಟಿಕೊಂಡು ಮುನ್ನಡೀತಾ ಇದ್ದೀರಿ. ಜೊತೆಗೆ ಮಗಳು ಅದ್ಭುತವಾದಂಥ ಸಿಂಗರ್ ಅಂತ ಹೇಳಿದ್ರಿ. ಸೊ ಬಹುಶಃ ಮುಂದಿನ ದಿನಗಳಲ್ಲಿ ನಿಮ್ಮ ಮಗಳನ್ನು ಕೂಡ ನಾವು ಅವಳು 2 ಸತಿ ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗಿದ್ದೆ ಸರಿಗಮಪಕ್ಕೆ. ಮ್ಯಾಂಗ್ಳೂರಲ್ಲಿ ಸೆಲೆಕ್ಟ್ ಆಗಿದ್ದಾಳೆ, ಮಂಗಳೂರಲ್ಲಿ. ಅಲ್ಲಿ ಆಗ್ಲಿಲ್ಲ. ನೋಡೋ ನೆಕ್ಸ್ಟ್ ಪ್ರಯತ್ನ ಪಡ್ತಾ ಇದ್ದೇವೆ. ಖಂಡಿತ ಇನ್ನು ಮುಂದೆ ಪ್ರಯತ್ನ ಪಡ್ತಾ ಇರ್ತೀವಿ. ಸಾಧನೆಗೆ ಮೀರಿದ್ದು ಯಾವುದಿಲ್ಲ. ಹೌದು, ಸಾಧನೆ ಆದ್ರೆ ಖಂಡಿತವಾಗಿ ಒಂದಲ್ಲ ಒಂದು ದಿವಸ ಅದಕ್ಕೆ ಸ್ಥಾನಮಾನ ಸಿಕ್ಕೇ ಸಿಗ್ತದೆ. ಸಾಧನೆ ಸರಿಯಾಗಿದ್ರೆ ಕರೆಕ್ಟ್. ನಮ್ಮ ಪ್ರತಿಭೆಗಿಂತ ಮೀರಿದ ಪ್ರಚಾರ ಆದ್ರೂ ಕಷ್ಟ ಆಗ್ತದೆ. ಹೌದು, ಪ್ರತಿಭೆ ಮೀರಿದ ಪ್ರಶಸ್ತಿಗಳು ಬಂದ್ರೆ ಕಷ್ಟ ಆಗುತ್ತೆ. ನಾನು ಅವಳ ಮಗಳ ಹತ್ರ ಹೇಳಿದೆ, ನೀನೊಂದು ಒಳ್ಳೆ ಸಿಂಗರ್ ಆಗು. ನನಗೆ ಭಾರಿ ಖುಷಿ. ಖಂಡಿತ. ನನ್ನ ಮಿಸಸ್ ಕೂಡ ಅದು ಹೇಳೋದು, ಒಳ್ಳೆ ಸಿಂಗರ್ ಆಗಿ. ಖಂಡಿತ ನಿಮ್ಮ ಕನಸುಗಳು ಈಡೇರಿರಲಿ. ಜೊತೆಗೆ ನಮ್ಮ ವೀಕ್ಷಕರ ಕಡೆಯಿಂದಲೂ ಕೂಡ ನಿಮ್ಮ ಮಗಳಿಗಾಗ್ಲಿ ನಿಮ್ಮ ತಂಡಕ್ಕಾಗ್ಲಿ ಅದ್ಭುತವಾದಂಥ ಶುಭಾಶಯವನ್ನು ಕೋರ್ತೇವೆ. ಜೊತೆಗೆ ಮಗಳನ್ನು ಕೂಡ ನಾವು ಆದಷ್ಟು ಬೇಗ ಇದೇ ಸೀಟ್ನಲ್ಲಿ ನೋಡುವಂತ ಒಂದು ನಾವು ಮನಸ್ಸು ಮಾಡ್ತೇವೆ. ನೀವು ಮನಸ್ಸು ಮಾಡಿ ಅಂತ ಹೇಳ್ತಾ ಖಂಡಿತವಾಗಿ ಇಷ್ಟು ಹೊತ್ತು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಸರಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಮಧ್ಯೆ ಮಧ್ಯೆ ನಿಮ್ಮ ಹಾಡುಗಳನ್ನು ಕೇಳ್ತಾ ಇದ್ವಿ. ಅಷ್ಟು ದೂರದಿಂದ ಇಲ್ಲಿ ಬಂದಿದ್ದೀರಿ. ನಿಮಗೆ ಇಷ್ಟೊಂದು ಹಾಡಿದ್ದಕ್ಕೆ ನಮ್ಮ ವೀಕ್ಷಕರ ಪರವಾಗಿ ಹೃದಯ ತುಂಬಿದ ನಮಸ್ಕಾರಗಳು. ನಮಸ್ತೆ. ಹಾಗೂ ನಿಮ್ಮ ಇಲ್ಲಿ ಎಲ್ಲರಿಗೂ, ಖಂಡಿತ ಆಪರೇಟರ್ ಮಾಡಿದ ಅವರಿಗೂ ಕೂಡ, ನಿಮ್ಮ ತಂಡದವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ವಾರದ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮ. ಈ ದಿನ ನಮ್ಮ ಜೊತೆ ಕೃಷ್ಣಾನಂದ ಅವರು ಒಂದಷ್ಟು ಹಾಡುಗಳನ್ನು ಹಾಡ್ತಾ ಅವರ ನೆನಪುಗಳನ್ನ ಮೆಲುಕು ಹಾಕ್ತಾ ಒಂದಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡ್ರು. ಇನ್ನೊಬ್ಬ ಅದ್ಭುತ ಗಾಯಕನ ಜೊತೆ ಮುಂದಿನ ವಾರ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ನನ್ನ ಪ್ರೀತಿಯ ಹಾಡು